ಹೆಚ್ಚಾಗುವಂತಹ ಅಕ್ಷಯ ಪಾತ್ರೆ ಅಂದರೆ ಅದುವೇ ನಗು. ನಗು ಬರೀ ಸೌಂದರ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಬದಲಾಗಿ ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾ ಮುಖ್ಯವಾಗುತ್ತೆ. ಸೌಂದರ್ಯವನ್ನು ಹೆಚ್ಚಾಗಿಸುವಂತಹ ಒಂದು ವಿಧಾನ ನಗುವಾದರೆ, ಆ ನಗುವನ್ನು ತುಂಬಾ ಸುಂದರವಾಗಿ ಕಾಣುವಂಥ ವಿಧಾನ ಅಂದರೆ ಅದುವೇ ದಂತ ಸೌಂದರ್ಯ. ದಂತ ಸೌಂದರ್ಯ ಮಾತ್ರವಲ್ಲದೆ ದಂತ ಆರೋಗ್ಯ ಕೂಡ ತುಂಬಾ ಮುಖ್ಯವಾಗುತ್ತೆ. ಯಾಕಂದರೆ ಯಾವುದೇ ಒಂದು ಆಹಾರ ದೇಹಕ್ಕೆ ಆಗುವಂತಹ ಮೊದಲನ ಸ್ಪರ್ಶ ಅಂದರೆ ಅದುವೇ ದಂತದಿಂದ. ಆದ ಕಾರಣ ದಂತ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣವಾಗಿ ವಿವರ ಪಡೆಯಲು ನಾವು ಇವತ್ತಿದ್ದೀವಿ ಯನಪಯ ಡೆಂಟಲ್ ಕಾಲೇಜ್ ಎಂಬಲ್ಲಿ. ಇವತ್ತು ಡಾಕ್ಟರ್ ಸನತ್ ಶೆಟ್ಟಿ ಹಾಗೂ ಡಾಕ್ಟರ್ ವಿದ್ಯಾ ಭಟ್ ಅವರು ದಂತ ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರೊಫೆಸರ್ ಅಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಪ್ರೋಸ್ತೋಡಾಂಟಿಕ್ಸ್ ಯನಪಯ ಡೆಂಟಲ್ ಕಾಲೇಜ್ ಡಾಕ್ಟರ್ ಸನತ್ ಶೆಟ್ಟಿ ಅವರು. ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ಹಲೋ ಡಾಕ್ಟರ್. ಡಾಕ್ಟರ್, ಈ ಪ್ರೋಸ್ತೋಡಾಂಟಿಕ್ಸ್ ಅಂದರೆ ಏನು ಡಾಕ್ಟರ್? ಪ್ರೋಸ್ತೋಡಾಂಟಿಕ್ಸ್ ಅಂದರೆ ಒಂದು ಡೆಂಟಿಸ್ಟ್ರಿಯಲ್ಲಿ ಒಂದು ಮೇಜರ್ ಸ್ಪೆಷಲೈಸೇಷನ್. ಅಂದರೆ ಯಾವುದೇ ರೀತಿಯ ಹಲ್ಲಿದು ಅಂಶ ಇಲ್ಲ, ಮುಖದಲ್ಲಿದ್ದ ಒಂದು ಅಂಶ ಪೇಷಂಟಿಗೆ ಬಿದ್ದು ಹೋದರೆ ಕಿತ್ತು ಹೋದರೆ ಅದನ್ನು ಒಂದು ರಿಪ್ಲೇಸ್ ಮಾಡುವಂಥ ಒಂದು ಸ್ಪೆಷಲ್ ವಿಭಾಗ ಇದು. ಅಂದರೆ ಅದನ್ನು ನಾವು ರಿಪ್ಲೇಸ್ಮೆಂಟ್ ಹೇಗೆ ಮಾಡ್ತೇವೆ ಅಂದರೆ, ರಿಪ್ಲೇಸ್ಮೆಂಟ್ ಮಾಡಿದ ನಂತರ ಅದು ರಿಪ್ಲೇಸ್ಮೆಂಟ್ ಮಾಡಿದೆವು ಅಂತ ಗೊತ್ತಾಗಬಾರ್ದು, ಅಷ್ಟು ಕ್ಲೀನಾಗಿ ಮಾಡುವಂಥದ್ದೊಂದು ಪ್ರಾಸ್ಥೆಸಿಸ್. ಬೇಸಿಕಲಿ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಸಬ್ಸ್ಟಿಟ್ಯೂಟ್. ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳಿದರೆ ಹಲ್ಲಿದು ಆರ್ಟಿಫಿಷಿಯಲ್ ಸಬ್ಸ್ಟಿಟ್ಯೂಟ್. ಈಗ ನೀವು ಒಂದು ಕಾಲಿದು ಒಂದು ರಿಪ್ಲೇಸ್ಮೆಂಟ್ ಮಾಡಿದರೆ ಅದಕ್ಕೆ ಲೆಗ್ ಪ್ರೋಸ್ಥೆಸಿಸ್ ಅಂತ ಹೇಳ್ತೇವೆ. ಹಲ್ಲಿದು ನೀವು ರಿಪ್ಲೇಸ್ಮೆಂಟ್ ಮಾಡುವಾಗ ಅದಕ್ಕೆ ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಪ್ರೋಸ್ತೋಡಾಂಟಿಕ್ಸ್ ಅಲ್ಲಿ ಯಾವುದೆಲ್ಲ ಸೌಲಭ್ಯ ಇದೆ ಡಾಕ್ಟರ್? ಇಲ್ಲಿ ಪ್ರೋಸ್ತೋಡಾಂಟಿಕ್ಸ್ ಅಲ್ಲಿ ನಮ್ಮಲ್ಲಿ ನಾನು ಈಗ ಹೇಳಿದಾಗೆ ನೀವು ಫಿಕ್ಸೆಡ್ ಹಲ್ಲನ್ನು ನೀವು ಮಾಡಿಸ್ಬೋದು. ಅಂದರೆ ನಿಮ್ಮ ನ್ಯಾಚುರಲ್ ಬಾಯಲ್ಲಿ ಫಿಕ್ಸೇ ಇರ್ತದೆ. ಇಲ್ಲದಿದ್ದರೆ ತೆಗೆದಿಡುವಂಥದ್ದು ಸೆಟ್ ಅಂತ ಹೇಳ್ತೇವಲ್ಲ, ರಿಮೂವಬಲ್ ಪ್ರಾಸೆಸಸ್ ಅಂತ ಹೇಳ್ತೇವೆ. ಅದರಲ್ಲಿ ನೀವು ಫ್ಯೂ ಟೀತ್ ಮಿಸ್ಸಿಂಗ್ ಇದ್ದಾಗ ಸಹ ರಿಮೂವಬಲ್ ಮಾಡ್ಬೋದು. ಎಲ್ಲ ಹಲ್ಲುಗಳು ಬಿದ್ದು ಹೋದಾಗ ಸಹ ನೀವು ರಿಮೂವಬಲ್ ಮಾಡ್ಬೋದು. ಮತ್ತು ನಿಮಗೆ ಇಂಪ್ಲಾಂಟ್ ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಅಂದರೆ ಅದೀಗ ಲೇಟೆಸ್ಟು. ಅದರಲ್ಲಿ ನಾವು ಒಂಥರ ಸ್ಕ್ರೂ ಥರ ಹಾಕಿ ಹಲ್ಲನ್ನು ಫಿಕ್ಸ್ ಮಾಡ್ತೇವೆ. ಮತ್ತು ಈಗ ಆಕ್ಸಿಡೆಂಟ್ ಇಲ್ಲ ಟ್ಯೂಮರು ಅದು ಇದು ಆದಾಗ ನಿಮಗೆ ಮುಖದ ಯಾವುದಾದ್ರೂ ಭಾಗ, ಮೂಗು, ಕಣ್ಣು ಮತ್ತು ಕಿವಿ ಆ ಥರ ಏನಾದರೂ ಮುಖದ ಭಾಗ ಕಟ್ಟಾಗಿ ಹೋಗಿ ಪುನಃ ಅದು ಇಲ್ಲದಿದ್ದರೆ, ನಿಮ್ಮ ಫೇಸಲ್ಲಿ ಇಲ್ಲದಿದ್ದರೆ ಅದನ್ನು ಸಹ ನಾವು ರಿಪ್ಲೇಸ್ ಮಾಡುವಂಥದ್ದೊಂದು ಸ್ಪೆಷಲೈಸೇಷನ್ ನಮ್ಮದು ಪ್ರೋಸ್ತೋಡಾಂಟಿಕ್ಸ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿದ್ಯಾ ಭಟ್, ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪ್ರೋಸ್ತೋಡಾಂಟಿಕ್ಸ್. ಸೊ ಅವರನ್ನು ವೆಲ್ಕಮ್ ಮಾಡೋಣ ಬನ್ನಿ. ಹಲೋ ಡಾಕ್ಟರ್. ಹಲೋ, ನಮಸ್ಕಾರ ನಮಿತಾ. ಡಾಕ್ಟರ್, ಈಗ ನಾರ್ಮಲ್ ಆಗಿ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಂದ್ರೆ ಅದುವೇ ಸ್ಮೈಲ್. ನಗು ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಸೊ ಈ ಸ್ಮೈಲ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೆ, ನಗು ಇನ್ನಷ್ಟು ಚೆನ್ನಾಗಿ ಕಾಣಲಿಕ್ಕೆ ಏನಾದರೂ ಮಾಡಬಹುದಾ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದರೆ ನಮ್ಮ ಈಗಿನ ಕಾಲದಿಂದಲ್ಲ, ತುಂಬ ಹಳೆ ಕಾಲದಿಂದಲೂ ಹಲ್ಲಿನ ಮಹತ್ವ ಭಾರಿ ವರ್ಣಿಸಿದ್ದಾರೆ. ಕವಿಗಳು ಹೇಳ್ತಿದ್ರು, ಹಲ್ಲಂದರೆ ಮುತ್ತಿನ ಸಾಲು ಆಗಿರಬೇಕು, ದಾಳಿಂಬೆ ಬೀಜದಾಗಿರಬೇಕು ಅಂತ. ಹಾಗೆ ಈಗಿನ ಸೆಲ್ಫಿ ಕಾಲದಲ್ಲಂತೂ ಎಲ್ಲರಿಗೂ ಅವರ ಸ್ಮೈಲ್ ಚೆನ್ನಾಗಿ ಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂತ. ಹಾಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಸ್ಮೈಲ್ ಡಿಸೈನಿಂಗ್ ಅಂತ ಮಾಡ್ತೇವೆ. ಹಲ್ಲು ಏನು ಪ್ರಾಬ್ಲಮ್ ಇಲ್ಲದಿದ್ದರೂ ಅದು ತುಟಿಗೆ ಸರಿಯಾಗಿ ಬರಬೇಕು, ಅಥವಾ ಅವರ ನಗು ಚೆಂದ ಕಾಣಬೇಕು, ಇದೆಲ್ಲ ಥರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ಮೈಲ್ ಡಿಸೈನಿಂಗ್ ನಾವು ಮಾಡ್ತೇವೆ. ಈ ಡಿಪಾರ್ಟ್ಮೆಂಟ್ ಅಲ್ಲದೆ ಬೇರೆ ಇನ್ನೊಂದೆರಡು ಡಿಪಾರ್ಟ್ಮೆಂಟ್, ವಸಡಿನ ಟ್ರೀಟ್ಮೆಂಟ್ ಅಥವಾ ರೂಟ್ ಕ್ಯಾನಲ್, ಆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ನಾವು ಸ್ಮೈಲ್ ಡಿಸೈನಿಂಗನ್ನು ಸಹ ಮಾಡಿಕೊಡ್ತೇವೆ. ಡಾಕ್ಟರ್, ಈಗ ಆಕ್ಸಿಡೆಂಟಲ್ಲಿ ಒಂದು ಹಲ್ಲು ಬಿದ್ದು ಹೋದರೆ ಅಥವಾ ಮುಟ್ಟಿದ್ರೆ ಇದಕ್ಕೆ ಏನಾದರೂ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಅಥವಾ ಏನಾದರೂ ಇದೆಯಾ ಡೆಂಟಲ್ಸಲ್ಲಿ? ಡೆಂಟಲಲ್ಲಿ ಮೇಯ್ನ್ ನಮಗೆ ಅಂತ ಹೇಳಿದರೆ ಈ ಸ್ಪೆಷಲೈಸೇಷನ್, ನಮ್ಮ ಸ್ಪೆಷಲೈಸೇಷನ್ನಲ್ಲಿ ರಿಪ್ಲೇಸ್ಮೆಂಟಲ್ಲೇ ನಾವು ರೀತಿಯಲ್ಲಿ ನಾವು ಹಲ್ಲನ್ನು ಒಳ್ಳೆ ರೀತಿಯಲ್ಲಿ ಹಲ್ಲನ್ನು ಇಡಿಸೋದು, ಇಟ್ಟ ಹಲ್ಲು ನ್ಯಾಚುರಲ್ ಆಗಿ ಕಾಣುವಂಥದ್ದು, ಎದುರುಗಡೆ ನೋಡುವವರಿಗೆ ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗದಿದ್ದಂಥದ್ದು, ಆ ಥರದ್ದು ಸ್ಪೆಷಲೈಸೇಷನ್ ನಮ್ಮದು. ಅದಕ್ಕೆ ಪ್ರೋಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಅಂದರೆ ಪ್ರೋಸ್ಥೆಸಿಸ್ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ರಿಪ್ಲೇಸ್ಮೆಂಟ್ ಬೇಸಿಕಲಿ. ಸೊ ಅದರಲ್ಲಿ ನಿಮಗೀಗ ಒಂದು ಹಲ್ಲು ಬಿದ್ದು ಹೋದರೆ ನಾವು ಯಾರಿಗೂ ಗೊತ್ತಾಗದಿದ್ದಂತೆ, ಎದುರುಗಡೆಯಿಂದ ನೋಡುವವನಿಗೆ ಗೊತ್ತಾಗದಿದ್ದಂತೆ ನಾವು ಒಂದು ಹಲ್ಲು ಇಡ್ತೇವೆ. ಅದು ಇಟ್ಟ ನಂತರ ಅದು ಅಬ್ಸಲ್ಯೂಟ್ಲಿ ನ್ಯಾಚುರಲ್ ಆಗಿ ಕಾಣ್ತದೆ. ಒಳ್ಳೆ ಕೆಲಸ ಆದರೆ ಅದು ಅಬ್ಸಲ್ಯೂಟ್ಲಿ ನ್ಯಾಚುರಲ್ ಆಗಿ ಕಾಣ್ತದೆ. ಸೊ ಅಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಆರ್ಟಿಫಿಷಿಯಲ್ ಯಾವುದು ನ್ಯಾಚುರಲ್ ಯಾವುದು ಅಂತ ಏನು ಗೊತ್ತಾಗಲ್ಲ. ಹಾಗಾದ್ರೆ ಬ್ರಿಡ್ಜ್ ಅಂತ ಹೇಳ್ತಾರಲ್ಲ, ಸೊ ಬ್ರಿಡ್ಜ್ ಅಂದ್ರೆ ಏನು ಡಾಕ್ಟರ್?
ಬ್ರಿಡ್ಜ್ ಅಂದರೆ ಅದು ಆ್ಯಕ್ಚುಲಿ ಲೇಮ್ ಆ್ಯಂಡ್ ಸ್ಟರ್ಮ್ ಅಂತ ಸೇತುವೆ ಅಂತ ಹೇಳ್ತೀವಲ್ಲ ಅದೇ ಥರ ಬ್ರಿಡ್ಜು. ಸೊ ನಮಗೆ ಆ್ಯಕ್ಚುಲಿ ನಮ್ಮ ಟರ್ಮಿನಾಲಜಿಯಲ್ಲಿ ಅದಕ್ಕೆ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂತ ಹೇಳ್ತೇವೆ. ಅಂದರೆ ಪಾರ್ಷಿಯಲ್ ಡೆಂಚರ್ ಅಂದರೆ ಸ್ವಲ್ಪ ಹಲ್ಲುಗಳು ಬಿದ್ದು ಹೋದರೆ ಅದನ್ನು ಫಿಕ್ಸ್ ಮಾಡುವಂಥ ಒಂದು ಡೆಂಚರ್. ಸೊ ಈಗ ಒಂದು ಇಲ್ಲ ಎರಡು ಹಲ್ಲು ಎದುರುಗಡೆ ಇಲ್ಲ ಹಿಂದ್ಗಡೆ ಬಿದ್ದು ಹೋದರೆ ಅದನ್ನು ನಾವು ಫಿಕ್ಸ್ ಆಗಿ ಇಡುವಂಥ ಒಂದು ವ್ಯವಸ್ಥೆ, ತೆಗೆದಿಡುವಂಥದ್ದಲ್ಲ. ನೀವು ಸೆಟ್ ಅಂತ ಹೇಳ್ತಾರಲ್ಲ, ಅದು ತೆಗೆದಿಡುವಂಥ ಒಂದು ವಸ್ತು. ಇದು ಫಿಕ್ಸ್ ಆಗಿ ಇಡುವಂಥದ್ದು ಏನಂತ ಹೇಳಿದ್ರೆ ಅದಕ್ಕೆ ಬ್ರಿಡ್ಜ್. ಅದು ಬದಿಯ ಎರಡು ಹಲ್ಲುಗಳನ್ನು ನೀವು ಇಲ್ಲಿ ನೋಡ್ಬೋದು. ಈಗ ಇದು ಪೇಷಂಟಿಗೆ ಒಂದು ಹಲ್ಲು ಈ ಥರ ಹೋಗಿದೆ, ಯಾವುದೇ ಕಾರಣಕ್ಕೆ ಅದನ್ನು ತೆಗೆಸಿದ್ದಾರೆ. ಸೊ ಅವರಿಗೆ ಈಗ ಹಲ್ಲು ಇಡುವಂಥದ್ದಿದ್ರೆ ನಾವು ಈ ಥರ ಬ್ರಿಡ್ಜ್ ಅಂತ ಹೇಳ್ತೇವೆ, ಇದಕ್ಕೆ ಫಿಕ್ಸ್ ಮಾಡಿ ಬಿಡುದು. ಸೊ ಅದು ಅಲ್ಲಿ ಮತ್ತೆ ರಿಮೂವ್ ಮಾಡಲಿಕ್ಕಿಲ್ಲ. ನೀವು ಅಲ್ಲೇ ಕ್ಲೀನಿಂಗ್, ಬ್ರಷಿಂಗ್ ಎಲ್ಲ ಅಲ್ಲೇ ಕ್ಲೀನಿಂಗ್, ಅದು ತೆಗೆದು ಏನು ಮಾಡಲಿಕ್ಕಿಲ್ಲ. ಪೇಷಂಟಿಗೆ ಅದನ್ನು ತೆಗೆಯುವಂಥದ್ದಲ್ಲ. ಮತ್ತು ಡೆಂಟಿಸ್ಟಿಗೆ ಬೇಕಿದ್ರೆ ಅದನ್ನು ತೆಗಿಬೋದು, ಪೇಷಂಟಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ಡಾಕ್ಟರ್, ಈಗ ಹಲ್ಲು ಫಿಕ್ಸ್ ಮಾಡುವಂಥ ಒಂದು ವಿಧಾನ ಬ್ರಿಡ್ಜ್ ಅಂತ ಹೇಳಿದ್ರಿ. ಇದನ್ನು ಬಿಟ್ಟು ಬೇರೆನಾದರೂ ವಿಧಾನ ಇದೆಯಾ ಹಲ್ಲು ಫಿಕ್ಸ್ ಮಾಡುವಂಥದ್ದು? ಹಲ್ಲು ಫಿಕ್ಸ್ ಮಾಡಲಿಕ್ಕೆ ಈಗ ಲೇಟೆಸ್ಟ್ ಆ್ಯಕ್ಚುಲಿ ಬ್ರಿಡ್ಜ್ಗಿಂತ ಬೆಟರ್ ಟೆಕ್ನಿಕ್ ಇದೆ. ಸೊ ಬ್ರಿಡ್ಜ್ ಅಂದರೆ ನಿಮಗೆ ಆವಾಗ ನಾನು ತೋರಿಸಿದ ಪ್ರಕಾರ ನಿಮಗೆ ಬದಿಯ ಎರಡು ಹಲ್ಲಿದು ಸಪೋರ್ಟ್ ಬೇಕಾಗ್ತದೆ ಫಿಕ್ಸ್ ಮಾಡಲಿಕ್ಕೆ. ಅಂದರೆ ನಿಮ್ಮ ಒಳ್ಳೆ ಹಲ್ಲನ್ನು ನಾವು ಸ್ವಲ್ಪ ಅದನ್ನು ಕೊರೆಯುವ ಪರಿಸ್ಥಿತಿ ಬರ್ತದೆ, ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿ ಅದರ ಮೇಲೆ ಈ ಥರ ಫಿಕ್ಸ್ ಮಾಡಲಿಕ್ಕೆ. ಈಗದ್ದು ಲೇಟೆಸ್ಟ್ ಟೆಕ್ನಿಕಲ್ಲಿ ಏನಂತ ಹೇಳಿದರೆ ನಾವು ಅದಕ್ಕೆ ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ. ಇಂಪ್ಲಾಂಟ್ಸ್ ಖಾಲಿ ಡೆಂಟಲಲ್ಲಿ ಮಾತ್ರ ಅಲ್ಲ, ಇಂಪ್ಲಾಂಟ್ಸ್ ಬೇರೆ ಕಡೆಯಲ್ಲೇ ಬಂದಿದೆ. ಈಗ ನೀ ಜಾಯಿಂಟ್ ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ, ಹಿಪ್ ರಿಪ್ಲೇಸ್ಮೆಂಟ್ ಇಂಪ್ಲಾಂಟ್ಸ್ ಅಂತ ಹೇಳ್ತೇವೆ. ಅದೇ ಥರ ಹಲ್ಲಿಗೆ ಸಹ ಇಂಪ್ಲಾಂಟ್ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಸಬ್ಸ್ಟಿಟ್ಯೂಟ್. ಈಗ ದೇವರು ಕೊಟ್ಟದ್ದು ಹಲ್ಲಿದು ಬೇರು ಹೋಗಿದರೆ ನಾವು ಆ ಬೇರನ್ನು ರಿಪ್ಲೇಸ್ ಮಾಡಲಿಕ್ಕೆ ಆರ್ಟಿಫಿಷಿಯಲ್ ಸಬ್ಸ್ಟಿಟ್ಯೂಟ್ ಅಂದರೆ ಇಂಪ್ಲಾಂಟ್ ಅಂತ. ಟೈಟೇನಿಯಮ್ ಅಂತ ಒಂದು ಮೆಟಲ್ ಇದೆ. ಅದು ಮೆಟಲ್ ಏನಂತ, ಅದರ ಇಂಪಾರ್ಟೆನ್ಸ್ ಏನಂತ ಹೇಳಿದರೆ ಅದು ನಿಮಗೆ ಎಲ್ಬೊಳಗಡೆ ಹಾಕಿದ ನಂತರ ಸ್ವಲ್ಪ ಟೈಮಲ್ಲಿ ಅದು ಎಲ್ಬಿಗೆ ಗಟ್ಟಿಯಾಗಿ ಅಂಟ್ತದೆ. ಸೊ ಅದು ಅಷ್ಟು ಗಟ್ಟಿಯಾಗಿ ಅಂಟಿದ ಕಾರಣದಿಂದ ನಾವು ಅದರ ಸಪೋರ್ಟ್ ತಗೊಂಡು ಅದರ ಮೇಲೆ ಹಲ್ಲನ್ನು ಇಡ್ಬೋದು. ಸೊ ಇಂಪ್ಲಾಂಟ್ ಅಂತ ಏನಂತ ಹೇಳಿದರೆ ಇದೊಂದು ಫೋಟೋದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಎಲ್ಬೊಳಗಡೆ ನಾವು ಈ ಥರ ಒಂದು ಸ್ಕ್ರೂವನ್ನು ಬಿಟ್ಟು ಅದರ ಸಪೋರ್ಟಲ್ಲಿ ನಾವು ಹಲ್ಲನ್ನು ಇಡ್ಬೋದು. ಸೊ ಈ ಥರ ನಾವು ಒಂದು ಹಲ್ಲು ಸಹ ರಿಪ್ಲೇಸ್ಮೆಂಟ್ ಮಾಡ್ಬೋದು, 2-3 ಹಲ್ಲು ಸಹ ನಾವು ರಿಪ್ಲೇಸ್ ಮಾಡ್ಬೋದು, ತುಂಬ ಹಲ್ಲುಗಳನ್ನು ಸಹ ರಿಪ್ಲೇಸ್ ಮಾಡ್ಬೋದು. ಒಂದು ಹಲ್ಲು ಇಲ್ಲದಿದ್ದವರಿಗೆ ಸಹ ನಾವು ಫಿಕ್ಸ್ ಹಲ್ಲು ಕೊಡುವಂಥ ಪರಿಸ್ಥಿತಿ ಸಹ ಇದೆ. ಆ ಥರ ನಾವು ಮಾಡ್ಬೋದು. ಈ ಥರ ಒಂದೇ ಒಂದು ಹಲ್ಲಿಲ್ಲ, ಯಾವುದೇ ಹಲ್ಲಿಲ್ಲ ಪ್ರಾಯದವರಿಗೆ, ಯಾವುದೇ ಒಂದು ಹಲ್ಲಿಲ್ಲದಿದ್ದಾಗ ಸಹ ನಾವು ಈ ಥರ ತುಂಬ ಇಂಪ್ಲಾಂಟ್ಸನ್ನು ಬಾಯೊಳಗಡೆ ಹಾಕಿ ಅದರ ಮೇಲೆ ಫಿಕ್ಸ್ ಹಲ್ಲು ಅಂತ ಕೊಡ್ಬೋದು. ಇದೀಗ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ಟೆಕ್ನಾಲಜಿ ಟು ರಿಪ್ಲೇಸ್ ಟೀತ್, ಹಲ್ಲನ್ನು ಇಡುವುದು. ಇದರಲ್ಲಿ ನಾವು ಬದಿ ಹಲ್ಲು ಮುಟ್ಟಬೇಕಂತ ಇಲ್ಲ. ಸೊ ಅದು ದೊಡ್ಡ ಅಡ್ವಾಂಟೇಜ್ ಇದರಲ್ಲಿ. ಈಗ ಪ್ರತಿಯೊಂದು ಫೀಲ್ಡಲ್ಲಿ ನಾವು ನೋಡ್ಬೋದು ಅಂತ ಹೇಳಿದರೆ ಡಿಜಿಟಲೈಸೇಷನ್, ಎಲ್ಲಿ ಹೋದರೂ ಡಿಜಿಟಲೈಸೇಷನ್. ಸೊ ಡೆಂಟಲ್ ಫೀಲ್ಡಿಗೆ ಅಂತ ಬಂದರೆ ಇಲ್ಲೂ ಡಿಜಿಟಲೈಸೇಷನ್ ಇದೆಯಾ, ಅಪ್ಲೈ ಆಗುತ್ತಾ? ಫೀಲ್ಡಲ್ಲಿ ಈಗ ತುಂಬಾ ಡಿಜಿಟಲೈಸೇಷನ್ ಆಗಿದೆ. ಅಂದರೆ ಮುಂಚಿದು ಟೆಕ್ನಿಕ್ಸು, ಟೆಕ್ನಾಲಜಿ ಎಲ್ಲ ಕಂಪ್ಲೀಟ್ ಈಗ ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿ ನಾವು ಕಂಪ್ಲೀಟ್ಲಿ ಹೊಸ ಟೆಕ್ನಿಕಲ್ಲಿ ಬರ್ತಾ ಇದ್ದೇವೆ. ಮುಂಚೆ ನಾವು ಹಲ್ಲನ್ನು ಒಂದು ತಯಾರಿಸಲಿಕ್ಕೆ, ಹಲ್ಲನ್ನು ಬ್ರಿಡ್ಜ್ ಅಂತ ಮಾಡಲಿಕ್ಕೆ, ಬಾಯಲ್ಲಿ ಇಡಲಿಕ್ಕೆ ತುಂಬ ಒಂದು ಟೆಕ್ನಿಕಲ್ ಸಪೋರ್ಟ್ ಬೇಕು. ಅಂದರೆ ಟೆಕ್ನಿಷಿಯನ್ಸ್ ಅಂತ ಹೇಳ್ತೇವೆ, ಅವ್ರು ಮಾಡಬೇಕು ಅದನ್ನು ಮೇಣದಲ್ಲಿ ಮಾಡಿ ಅದರ ಮೇಲೆ ಸಿರಾಮಿಕನ್ನು ನಾವು ಹಲ್ಲಿದು ಕಲರನ್ನು ಬ್ರಷಲ್ಲಿ ಶೇಪ್ ಕೊಟ್ಟು ಮಾಡಬೇಕು. ಈಗ ಡಿಜಿಟಲೈಸೇಷನ್ ಬಂದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ಮೆಷಿನ್ಸ್ ಎಲ್ಲ ಇದೆ. ಇದರಲ್ಲಿ ಏನಂತ ಹೇಳಿದರೆ ನಿಮ್ಮ ಹಲ್ಲಿದು ಮೆಜರ್ಮೆಂಟ್ ನಾವು ಬಾಯಲ್ಲಿ ತೊಗೊಂಡ ನಂತರ ಮತ್ತೆ ನೀವು ಟೆಕ್ನಿಷಿಯನ್ಸ್ ಇದು ಅವಶ್ಯಕತೆ ಬೀಳುವುದಿಲ್ಲ. ಎಲ್ಲದನ್ನು ನಾವು ಕಂಪ್ಯೂಟ್ರಲ್ಲೇ ತಯಾರು ಮಾಡೋದು. ನಿಮ್ಮ ಹಲ್ಲಿದು ಶೇಪು, ಹಲ್ಲಿದು ಕಲರ್ ಎಲ್ಲ ಅದರಲ್ಲೇ ಡಿಸೈನ್ ಮಾಡಿ ನಾವೊಂದು ಕಮಾಂಡ್ ಕೊಟ್ಟರೆ ಆಯಿತು. ಇದಕ್ಕೆ ಮಿಲ್ಲಿಂಗ್ ಮೆಷಿನ್ ಅಂತ ಹೇಳ್ತೇವೆ, ಅದು ಹಲ್ಲಿದು ಒಂದು ಕಲರಿದು ಒಂದು ಬ್ಲಾಕ್ ಕೊಟ್ಟರೆ ಅದು ಹಲ್ಲಿದು ಶೇಪ್ ಮಾಡಿ ನಮಗೆ ಕೊಟ್ಬಿಡ್ತದೆ. ಸೊ ವಿದಿನ್ ಆ್ಯಕ್ಚುಲಿ 2 in a day ಅಂತ ಹೇಳ್ತೇವೆ. ಅಂದರೆ ಬೆಳಿಗ್ಗೆ ನಾವು ಹಲ್ಲಿದು ಮೆಜರ್ಮೆಂಟ್ ತೆಗೆದ್ರೆ ಸಂಜೆ ಒಳಗಡೆ ಹಲ್ಲನ್ನು ಕೂತ್ಕೊಳ್ಳಿಸುವಂಥ ಪರಿಸ್ಥಿತಿ ಇದೆ ಈಗ. ಟೈಮ್ ತುಂಬ ಸೇವ್ ಆಗುತ್ತೆ, ತುಂಬ ಆ್ಯಕ್ಯುರೇಸಿ ಬರ್ತದೆ, ಪ್ರಿಸಿಷನ್ ಇರ್ತದೆ. ಯಾಕಂದರೆ ಕಂಪ್ಯೂಟರ್ ಆದ ಕಾರಣ ನಿಮಗೆ ಹೈ ಪ್ರಿಸೈಸ್ ವರ್ಕ್ ಸಿಗ್ತದೆ. ಹಾಗೆ ಡಾಕ್ಟರ್, ಈಗ
ಕ್ಯಾನ್ಸರಿಂದಾಗಿ ಅಥವಾ ಆಕ್ಸಿಡೆಂಟಲಿ ಮುಖದ ಯಾವುದಾದ್ರೂ ಒಂದು ಅಂಗ, ಮೂಗಾಗಿರ್ಬಹುದು, ಕಿವಿ ಆಗಿರಬಹುದು, ಇದಕ್ಕೇನಾದರೂ ಡ್ಯಾಮೇಜ್ ಆದರೆ ಅಥವಾ ಬೈ ಬರ್ತಿಂದ ಏನಾದರೂ ಇದರಲ್ಲಿ ಡಿಫೆಕ್ಟ್ಸ್ ಇದ್ದರೆ ಇದಕ್ಕೇನಾದರೂ ಪರಿಹಾರ ಇದೆಯಾ? ನಮ್ಮ ವಿಭಾಗದಲ್ಲಿ ತುಂಬ ಪರಿಹಾರ ಇದೆ. ಯಾಕಂದರೆ ಮುಖ ಸೌಂದರ್ಯಕ್ಕೆ ಎಲ್ಲರೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರಿಗೆ ಹಾಗೇನಾದರೂ ಮುಖದಲ್ಲಿ ಊನ ಆದರೆ ಅವರಿಗೆ ಹೊರಗೆ ಸೊಸೈಟಿಯಲ್ಲಿ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹಾಗೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಸರಿ ಆಗದ್ದನ್ನು ನಾವೊಂದು ಮುಖದ ಪ್ರಾಸ್ಥೆಸಿಸ್ ಅಂತ ಕೊಡ್ತೇವೆ. ಈಗ ಉದಾಹರಣೆಗೆ ಈಗ ಮೂಗಿನ ಭಾಗ ಹೋಗಿದೆ, ಒಂದು ಸುಟ್ಟು ಹೋಗಿದೆ, ಅಥವಾ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಆಗೋದಿಲ್ಲ, ನಾವು ಅದನ್ನು ಅಚ್ಚು ಮಾಡ್ತೇವೆ. ಹೀಗೆ ಆ ಅಚ್ಚಿಂದ ಹೊಸ ಮೂಗಿನ ಪೋರ್ಷನನ್ನು ಇದು ಮಾಡಿ ಅವರಿಗೆ ಈ ಸಿಲಿಕಾನ್ ಥರದ ಮೂಗು ಇಡ್ಲಿಕ್ಕಾಗ್ತದೆ. ಫುಲ್ಲಿ ನ್ಯಾಚುರಲ್ ಅಲ್ಲದಿದ್ದರೂ ಸಾಧಾರಣವಾಗಿ ಅವರಿಗೆ ಹೊರಗೆ ಹೋಗುವಾಗ ಅದಷ್ಟು ಗೊತ್ತಾಗೋದಿಲ್ಲ. ಹಾಗೆ ಸೊಸೈಟಿಯಲ್ಲಿ ಅವರಿಗೆ ಸಾಧಾರಣವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲದೆ ಈಗ ಬಾಯಿಯಲ್ಲಿ ಹೊಟ್ಟೆ ಕೆಲವೊಮ್ಮೆ ಒಂದು ಭಾಗದ ಮುಖವನ್ನೇ ತೆಗೆದು ಬಿಡ್ತಾರೆ. ಆಗ ಏನು ಕುಡಿದ್ರೂ ಮೂಗಿಗೆ ಹೋಗ್ತದೆ ಅಥವಾ ಹೊಟ್ಟೆಗೆ ಹೋಗೋದಿಲ್ಲ. ಅಂಥ ಜಾಗದಲ್ಲಿ ನಾವು ಆಬ್ಚುರೇಟರ್ ಅಂತ ಮಾಡ್ತೇವೆ. ಇಲ್ಲಿ ಒಂದು ಇದೆ, ಇಲ್ಲಿ ಹಲ್ಲಿಲ್ಲ, ಬಟ್ ಈ ಕನೆಕ್ಷನ್ ಸೀದಾ ಮೂಗಿಗೆ ಹೋಗ್ತದೆ, ಅವರಿಗೆ ಆಹಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಿರೋ ಸಮಯದಲ್ಲಿ ನಾವು ಇಂಥ ರಿಮೂವಬಲ್ ಪ್ರಾಸ್ಥೆಸಿಸ್, ಇದಕ್ಕೆ ಆಬ್ಚುರೇಟರ್ ಅಂತ ಹೇಳ್ತೇವೆ. ಆಗ ಸೀಲ್ ಮಾಡಿ ಬಿಡ್ತಾರೆ, ಮೂಗಿನ ಪೋರ್ಷನಿಗೆ ಹೋಗದೆ. ಹಾಗೆ ಸೊ ಇದು ರಿಮೂವೇಬಲ್, ಅವರಿಗೆ ರಿಮೂವ್ ಮಾಡ್ಲಿಕ್ಕೆ ಕ್ಲೀನ್ ಮಾಡಿ ಇಟ್ಕೊಳ್ಬೋದು, ದಿವಸ ಹಾಕಿ ತೆಗೆದು ಮಾಡ್ಬೋದು, ಅದಕ್ಕೇನು ತೊಂದರೆ ಆಗೋದಿಲ್ಲ. ಈಗ ಕಂಪ್ಲೀಟ್ ಆಗಿ ಹಲ್ಲು ಲಾಸ್ ಆದರೆ, ಕಂಪ್ಲೀಟ್ ಆಗಿ ಟೀತ್ ಮಿಸ್ಸಿಂಗ್ ಇದೆ ಅಂತ ಆದರೆ ಅದಕ್ಕೆ ಏನು ಮಾಡಬಹುದು? ಈಗಿನ ಕಾಲದಲ್ಲಿ ಹೆಚ್ಚಾಗಿ ಪ್ರಾಯದವರಿಗೆ ಒಂದು ಹಲ್ಲು ಹೋಗ್ತದೆ ಅಂತ ಭಾವನೆ. ಹಾಗಿರುವಾಗ ನಾವು ಕಂಪ್ಲೀಟ್ ಡೆಂಚರ್ಸ್ ಅಂತ ಮಾಡ್ತೇವೆ. ಇದು ರಿಮೂವಬಲ್ ಟೈಪ್. ಫುಲ್ ಮೇಲೆ ಕೆಳಗೆ ಹಲ್ಲಿಗೂ ನಾವು ಡೆಂಚರ್ಸ್ ಅಥವಾ ಹಲ್ಲು ಸೆಟ್ಟು ಅಂತ ನೀವು ಮೊದಲು ಕೇಳಿರ್ಬೋದು. ಅದನ್ನು ಈ ಥರ ಮಾಡಿ ಹೀಗೆ ಮಾಡಿ ಅವರ ಬಾಯಲ್ಲಿ ಒಂದು 4-5 ಸಲ ಬರಬೇಕಾಗ್ತದೆ. ಬಟ್ ಅಚ್ಚು ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೇವೆ ಹಲ್ಲು ಸೆಟ್. ಡೆಂಚರ್ ಅಥವಾ ಹಲ್ಲು ಸೆಟ್ಟು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಸಾಮಾನ್ಯ ಭಾಷೆಯಲ್ಲಿ ಹಲ್ಲು ಸೆಟ್ಟು ಹೇಳ್ತಾರೆ. ಹೌದು. ಸಾಮಾನ್ಯವಾಗಿ ಜನರಲ್ಲಿರೋ ಅಭಿಪ್ರಾಯ ಅಂದರೆ ಡೆಂಟಲ್ ಕಾಲೇಜ್ ಅಂತ ಹೇಳಿದ ಕೂಡಲೇ ಕಲಿಯೋ ಮಕ್ಕಳಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ, ಸರಿಯಾಗಲ್ಲ, ಏನೋ ಒಂದು ಭಯ. ಸೊ ಇದರ ಕುರಿತಾಗಿ ಏನು ಹೇಳ್ತೀರಾ ಡಾಕ್ಟರ್? ಹೆಚ್ಚಿನವರಿಗೆ ಭಯ ಇರ್ತದೆ, ಮಕ್ಕಳು ಮಾಡ್ತಾರೆ ಏನೋ ಗೊತ್ತಿಲ್ಲ ಅಂತ. ಅದು ಏನಾಗ್ತದೆ, ಇಲ್ಲಿ ಮಕ್ಕಳು ಫಸ್ಟ್ ಇಯರ್ ಜಾಯ್ನ್ ಆಗಿದ್ದಾಗಿಂದಲೇ ನಾವು ಅವರಿಗೆ ಫುಲ್ ಟ್ರೈನಿಂಗ್ ಕೊಡ್ತೇವೆ. ಪೇಷಂಟ್ ಮಾಡೋ ಮುಂಚೆ ನಾವು ಇಂತಹ ಫ್ಯಾಂಟಮ್ ಹೆಡ್ ಅಥವಾ ಆರ್ಟಿಫಿಷಿಯಲ್ ಸಬ್ಸ್ಟಿಟ್ಯೂಟ್, ಹೀಗೆ ಅವರು ಪ್ಲಾಸ್ಟಿಕ್ ಟೀತ್ ಅದರಲ್ಲಿ ಕೆಲಸ ಮಾಡಿ ಅದು ಫುಲ್ ನಮಗೆ ಒಪ್ಪಿಗೆ ಆಗ್ತದೆ. ನಾವು ಅದನ್ನು ನೋಡಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಕೈ ಹಿಡಿದು ಮಾಡಿಸ್ತೇವೆ. ಹಾಗೆ ಫುಲ್ ಟ್ರೈನಿಂಗ್ ಆದ ನಂತರ ಅವರನ್ನು ನಾವು ಪೇಷಂಟ್ ಮಾಡಲಿಕ್ಕೆ ಬಿಡ್ತೇವೆ. ಪೇಷಂಟ್ ಮಾಡುವಾಗಲೂ ಅಷ್ಟೇ, ನಾವು ಅವರಿಗೆ ಯಾವುದೇ ಅವರು ಸ್ಟೆಪ್ ಮಾಡ್ತಾ ಇರಲಿ ಅದನ್ನು ನಮ್ಮ ಒಪ್ಪಿಗೆ ಪಡೆದು ಅದು ಸರಿಯಾಗೋ ತನಕ ನಾವಲ್ಲಿ ಅವರ ಪಕ್ಕದಲ್ಲೇ ನಿಂತು ಟ್ರೈನಿಂಗ್ ಮಾಡಿ ನಂತರ ಅವರು ಪೇಷಂಟಿಗೆ ಕೆಲಸ ಮಾಡಿ ಕೊಡ್ತಾರೆ. ಹಾಗಾಗಿ ಯಾವುದೇ ತಪ್ಪಾಗುವ ಸಾಧ್ಯತೆ ಇಲ್ಲ. ಯಾಕಂದರೆ ಫುಲ್ ಮುತುವರ್ಜಿ ವಹಿಸಿ ನಾವು ಟ್ರೀಟ್ಮೆಂಟ್ ಕೊಡಿಸ್ತೇವೆ ಮಕ್ಕಳಿಂದ. ಸೊ ಪೇಷಂಟ್ಸ್ಗೂ ಮುಂಚೆ ಇಂಥ ಒಂದು ಆರ್ಟಿಫಿಷಿಯಲ್ ಏನಾದ್ರು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ. ಹೌದು, ಇವರು ಇಂಥ ಇದರಲ್ಲಿ ಅವರಿಗೆ ಎಲ್ಲ ಪ್ರತಿಯೊಂದು ಹೇಗೆ ಕೂತ್ಕೊಳ್ಳೋದು, ಹೇಗೆ ಇನ್ಸ್ಟ್ರೂಮೆಂಟ್ ಹಿಡಿಯೋದು, ಯಾವ ಥರ ಕೆಲಸ ಮಾಡಬೇಕು ಅದೆಲ್ಲ ನಾವು ಟ್ರೈನಿಂಗ್ ಕೊಟ್ಟ ಮೇಲೆ ನಂತರ ಅವರು ಪೇಷಂಟ್ ಮಾಡ್ತಾರೆ. ಹಾಗಾಗಿ ಏನು ಹೆದರಿಕೆ ಇಲ್ಲದೆ ಬರ್ಬೋದು ಪೇಷಂಟ್ಸ್. ಡಾಕ್ಟರ್, ಈಗ ನಮ್ಮ ಟಿವಿಯ ವೀಕ್ಷಕರಿಗೆ ದಂತ ಆರೋಗ್ಯ, ಡೆಂಟಲ್ ಹೆಲ್ತ್ ಇದರ ಕುರಿತಾಗಿ ಏನಾದರೂ ಒಂದು ಸಲಹೆ ಕೊಡೋದಾದರೆ, ಟಿಪ್ಸ್ ಕೊಡೋದಾದರೆ ಏನು ಕೊಡ್ತೀರಾ? ಟಿಪ್ಸ್ ಅಂತ ಹೇಳಿದರೆ, ನೀವು ನಿಮ್ಮ ಬಾಯಿಯ ಹೆಲ್ತು ಇಲ್ಲ ಓರಲ್ ಹೆಲ್ತ್ ಅಂತ ಹೇಳ್ತೇವೆ, ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿದರೆ, ರೆಗ್ಯುಲರ್ ಚೆಕಪ್, ಡೆಂಟಲ್ ಚೆಕಪ್ ಮಾಡಿಸ್ತಾ ಇದ್ದರೆ ನಿಮಗೆ ಹಲ್ಲು ಕೀಳುವ ಪರಿಸ್ಥಿತಿ ಬರೋದಿಲ್ಲ, ಹಲ್ಲು ಬಿದ್ದೋಗುವ ಪರಿಸ್ಥಿತಿ ಬರೋದಿಲ್ಲ. ಸೊ ಆ ಸಿಟ್ಯುವೇಷನ್ನಲ್ಲಿ ನಮ್ಮ ಸ್ಪೆಷಲೈಸೇಷನ್ ಇಲ್ಲದಿರುವ ಒಂದು ಕಾರಣ ಆಗ್ತದೆ. ಸೊ ನೀವು ನಿಮ್ಮ ಓರಲ್ ಹೆಲ್ತನ್ನು ಮೇಂಟೈನ್ ಮಾಡಿದರೆ ನಿಮಗೆ ಹಲ್ಲಿದು ತೊಂದರೆ ಬರುವಂಥದ್ದು ಕಡಿಮೆ. ರೆಗ್ಯುಲರ್ ಚೆಕಪ್ ಇನ್ ಡೆಂಟಲ್ ಕ್ಲಿನಿಕ್ ತುಂಬ ಇಂಪಾರ್ಟೆಂಟ್. ಏನೋ ತೊಂದರೆ ಇದ್ದರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಆದರೆ ಒಂದು ಸತಿ ಹೋಗಿ ಡೆಂಟಿಸ್ಟ್ ಹತ್ರ ನೀವು ಬಾಯನ್ನು ತೋರಿಸಿದಾಗ ಅವರಿಗೆ ಎಲ್ಲ ಕಾಣ್ತದೆ, ಗೊತ್ತಾಗ್ತದೆ, ನಿಮಗೆ ಅದನ್ನು ತಿಳಿಸುವ ಪರಿಸ್ಥಿತಿ ಇರ್ತದೆ. ಆವಾಗ ಅದನ್ನು ನೀವು ಹಲ್ಲು ಬೀಳುವ ಪರಿಸ್ಥಿತಿ ಬರುವ ಮುಂಚೆನೇ ಅದನ್ನು ರಿಪೇರ್ ಮಾಡಿಸ್ಬೋದು. ಹಾಗೆ. ಸೊ ಡಾಕ್ಟರ್, ಈಗ ಇಲ್ಲಿವರೆಗೂ ನಮ್ಮ ವೀಕ್ಷಕರಿಗೆ ಪ್ರೋಸ್ತೋಡಾಂಟಿಕ್ಸ್ ಬಗ್ಗೆ ಅಥವಾ ಇದರ ಕುರಿತಾಗಿ ಸಂಪೂರ್ಣವಾಗಿ ವಿವರ ನೀಡಿದ್ದೀರಾ. ನಿಮಗೆ ತುಂಬ ಹೃದಯವಾದ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್ ಫ್ರಮ್ ಮೈಸೆಲ್ಫ್ ಆ್ಯಂಡ್ ಫ್ರಮ್ ದಿ ಎನಪಾ ಯೂನಿವರ್ಸಿಟಿ. ಡಾಕ್ಟರ್, ಈಗ ನಾರ್ಮಲ್ ಆಗಿ ಡೆಂಟಲ್ ಅಂತ ಹೇಳಿದ ಕೂಡಲೇ ಹೆಚ್ಚಾಗಿ ಬರುವಂಥದ್ದು ಹಲ್ಲು ಸೆಟ್ ಇಡುವಂಥದ್ದು. ಸೊ ಈಗ ಹಲ್ಲು ಸೆಟ್ ಇಡಬೇಕು ಅಂತ ಆದರೆ ಎಷ್ಟು ಟೈಮ್ ಬರಬೇಕಾಗುತ್ತೆ, ಅಥವಾ ಈ ಹಲ್ಲು ಸೆಟ್ ಇಟ್ಟ ನಂತರ ಅದು ವ್ಯಾಲಿಡಿಟಿ ಎಷ್ಟಿರುತ್ತೆ, ಎಷ್ಟು ಟೈಮ್ ಬಾಳಿಕೆ ಬರುತ್ತೆ? ಸರಿಯಾದ ಪ್ರಶ್ನೆ. ಯಾಕಂದರೆ ಹಲ್ಲು ಸೆಟ್ ಇಡಲಿಕ್ಕೆ ಸಾಧಾರಣ ಕಮ್ಮಿಯಲ್ಲಿ ಒಂದು 5-6 ಸಲ ಬರಬೇಕಾಗ್ತದೆ. ಯಾಕಂದರೆ ಒಂದೇ ದಿವಸ ಎಲ್ಲ ಕೆಲಸ ಮಾಡಿ ಆಗೋದಿಲ್ಲ. ಫಸ್ಟ್ ಬಂದಾಗ ಒಮ್ಮೆ ಅಳತೆ ತೆಗಿತೇವೆ, ಪುನಃ 2ನೇ ಸಲ ಸ್ಪೆಷಲ್ ಆದ ಒಂದು ಅಳತೆ ಮಾಡಲಿಕ್ಕೆ ಇರ್ತದೆ.
ಮತ್ತು ನಿಮ್ಮ ಬಾಯಲ್ಲಿ ಹಲ್ಲಿನ ಉದ್ದಾಗಲ ಎಷ್ಟು ಬೇಕು ಅದು ನೋಡಲಿಕ್ಕೆ ನಮಗೆ ವ್ಯಾಕ್ಸಲ್ಲೆಲ್ಲ ಮಾಡಬೇಕಾಗ್ತದೆ. ಈವನ್ ಟ್ರಯಲ್ ಮಾಡ್ತೇವೆ, ನಿಮ್ಮ ಬಾಯಲ್ಲಿ ನಿಮಗೆ ಹಲ್ಲಿಟ್ಟು ತೋರಿಸ್ತೇವೆ ಹೇಗೆ ಕಾಣ್ತದೆ, ನಿಮ್ಮ ಪಕ್ಕದವರಿಗೆ ಹೇಗೆ ಕಾಣ್ತದೆ, ಅದೆಲ್ಲ ಸರಿ ಆದಮೇಲೆ ಫೈನಲಿ ಹಲ್ಲು ಸೆಟ್ ಕೊಡ್ತೇವೆ. ಹಾಗೆ ಕಮ್ಮಿಯಲ್ಲಿ ಒಂದು 5-6 ಸಲ ಬರಬೇಕಾಗ್ತದೆ. ಕಮ್ಮಿ ಅಂದರೆ ಒಂದು 10 ದಿವಸದಲ್ಲಿ ಮಾಡಿಕೊಡ್ಬೋದು ಫುಲ್ ಸೆಟ್. ಮತ್ತು ಬಾಳಿಕೆ ಅಂದರೆ ಸರಿಯಾಗಿ ನೋಡಿಕೊಂಡ್ರೆ ಎಲ್ಲ ವಸ್ತುಗಳು ಬಾಳಿಕೆ ಬರ್ತವೆ. ಆದರೂ ಏನು ಹಲ್ಲು ಸೆಟ್ಟಿಟ್ಟರೆ ಒಂದು 5-6 ವರ್ಷಕ್ಕೊಮ್ಮೆ ಅದನ್ನು ಬದಲಾಯಿಸಬೇಕು. ಯಾಕಂದರೆ ನಿಮ್ಮ ನಿಜಿಯ ಮೇಲೆ ಕೂಡಿಸುವಂಥದ್ದು, ಆ ನಿಜಿ ಸ್ಟ್ರಿಂಕ್ ಆಗ್ತದೆ, ಆಗ ಈ ಹಳೆ ಸೆಟ್ಟೆ ಫಿಟ್ ಆಗೋದಿಲ್ಲ. ಹಾಗೆ ನಿಮ್ಮ ಬಟ್ಟೆ ಬದಲಾಯಿಸುವ ಹಾಗೆ ಅದೇ ಥರ ಹಲ್ಲು ಸೆಟ್ಟನ್ನು ಸಹ ಒಂದು 5-6 ವರ್ಷಕ್ಕಾದರೂ ಬದಲಾಯಿಸಬೇಕಾಗ್ತದೆ. ಹಾಗಾದ್ರೆ ವೀಕ್ಷಕರಿಗೆ ನೀವು ಹೇಳುವಂಥದ್ದು, ಸೊ ಒಂದ್ಸಲ ಇಟ್ಟರೆ ಪರ್ಮನೆಂಟ್ ಅಂತಲ್ಲ, ಬದಲಾಗಿ ಚೇಂಜ್ ಅದೇ ರಿಮೂವಬಲ್ ಡೆಂಚರ್ ತೆಗೆದಿಡುವ ಸೆಟ್ ನಾವು 5-6 ವರ್ಷಕ್ಕೊಮ್ಮೆ ಆದರೂ ಬದಲಾಯಿಸಬೇಕಾಗ್ತದೆ. ಓಕೆ ಡಾಕ್ಟರ್, ಇಲ್ಲಿವರೆಗೂ ದಂತ ಚಿಕಿತ್ಸೆ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ನಿಮಗೂ ಸಹ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಸನತ್ ಶೆಟ್ಟಿ ಹಾಗೂ ಡಾಕ್ಟರ್ ವಿದ್ಯಾ ಭಟ್ ಅವರು ಪ್ರೋಸ್ತೋಡಾಂಟಿಕ್ಸ್ ಬಗ್ಗೆ, ದಂತ ಚಿಕಿತ್ಸೆ ಬಗ್ಗೆ, ಅಥವಾ ಯಾವುದಾದ್ರೂ ಆಕ್ಸಿಡೆಂಟ್ ಟೈಮಲ್ಲಿ ಕ್ಯಾನ್ಸರಿಂದಾಗಿ ಯಾವುದಾದ್ರೂ ಮುಖದ ಅಂಗಗಳಲ್ಲಿ ವ್ಯತ್ಯಾಸ ಆದರೆ, ಏನಾದರೂ ಡ್ಯಾಮೇಜ್ ಆದರೆ ಏನು ಮಾಡಬಹುದು, ಇದಕ್ಕಿರುವಂತಹ ಸೌಲಭ್ಯಗಳೇನು, ಟ್ರೀಟ್ಮೆಂಟ್ ಏನು, ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಾಹಿತಿ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.